ಬಾಳಿಗ್ರಾಮವೆಂಬ ಹಳ್ಳಿಯಲ್ಲಿ ಎಲ್ಲರಿಗೂ ಇಷ್ಟವಾಗಿದ್ದ ವ್ಯಕ್ತಿ ಶಿವರಾಮ ಅವರು ಒಂದು ದಿನ ಬೆಳಿಗ್ಗೆ ತಮ್ಮ ಮನೆಯಲ್ಲಿ ಸತ್ತುಹೋಗಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು. ಯಾವುದೇ ತೀವ್ರ ಗಾಯಗಳಿಲ್ಲ, ಕೇವಲ ಒಂದು ಕಾಫಿ ಕಪ್ ಅವರ ಬದಿಯಲ್ಲಿ ಇತ್ತು. ಆಗ ಶೇಖರನಿಗೆ ಗೊತ್ತಾಯಿತು, ಶಿವರಾಮ ಮಾತ್ರವಲ್ಲದೆ ಮನೆಯಲ್ಲಿರುವ ಎಲ್ಲರೂ ಕಾಫಿ ಕುಡಿಯುತ್ತಾರೆ. ಆದರೆ ಆ ದಿನ ಬೆಳಿಗ್ಗೆ ಅವರು ತಯಾರಿಸಿದ ಕಾಫಿಯ ಲೋಟವನ್ನು ಯಾರೂ ಕುಡಿಯಲಿಲ್ಲ. ಏಕೆ? ಅವನು ಲ್ಯಾಬ್ಗೆ ಕಾಫಿಯನ್ನು ಪರೀಕ್ಷೆಗೆ ಕಳುಹಿಸಿದ. ಫಲಿತಾಂಶವನ್ನೊಂದು ದಿನದಲ್ಲಿ ತಂದರು. ಅದರಲ್ಲಿದೆ ಕಾರ್ಬನ್ ಮೊನಾಕ್ಸೈಡ್ ರಸಾಯನ. ಶೇಖರ ಮತ್ತಷ್ಟು ತನಿಖೆ ಮಾಡಿದ. ಕೊನೆಗೆ ಮನೆಯ ಕೆಲಸದವರಾದ ಗೀತಾ ತಮ್ಮ ತಾಯಿ ಆಸ್ಪತ್ರೆಗೆ ಹಣ ಕಳುಹಿಸಲು ಶಿವರಾಮ ಅವರಲ್ಲಿ ಸಾಲ ಕೇಳಿದರೂ ಅವರು ನಿರಾಕರಿಸಿದ್ದನ್ನು ಕಂಡುಬಂದಿತು. ಆಮೇಲೆ ಶೇಖರ ಬರೆದ ತನ್ನ ವರದಿ. ಶಿವರಾಮ ಅವರ ಮರಣ ನೈಸರ್ಗಿಕವಲ್ಲ, ಕಾಫಿಯ ಲೋಟದಲ್ಲಿ ವಿಷ ಬೆರೆಸಲಾಗಿತ್ತು. ಗೀತಾ ಅವಳ ಪ್ರೀತಿಯ ತಾಯಿಗಾಗಿ ಈ ಅಪರಾಧ ಮಾಡಿದ್ದಾಳೆ. ಆದರೆ ತಪ್ಪು ತಪ್ಪೇ. ಗೀತಾ ಹಿಡಿಯಲ್ಪಟ್ಟಳು. ಆದರೆ ಶೇಖರನ ಮನಸ್ಸು ಭಾರದಿಂದ ತುಂಬಿತು. ಗೀತಾ ಜೈಲಿನಿಂದ ತಾನೇ ನಿರಪರಾಧಿ ಎನ್ನುತ್ತಾ ಪತ್ರ ಬರೆದಿದ್ದಾಳೆ. ಈ ಕಥೆಯ ಮುಂದಿನ ಭಾಗ ಅತಿ ಶೀಘ್ರದಲ್ಲಿ. ಕಾದು ನೋಡಿ. ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.